ಕಣ್ಣಿನ ಮೊದಲ ಆಕರ್ಷಣೆ ನಗು, ಮನಸ್ಸಿನ ಮೊದಲ ಸೆಳೆತ ನಗು. ಇಂತಹ ನಗು ಎಲ್ಲರ ಮನಸ್ಸಲ್ಲಿ ಅಚ್ಚೊತ್ತಿದಂತೆ ಉಳಿಯಬೇಕಾದ್ರೆ ದಂತ ಸೌಂದರ್ಯ ಹಾಗೂ ದಂತ ಆರೋಗ್ಯ ತುಂಬಾನೇ ಮುಖ್ಯ. ಇವತ್ತು ದಂತ ಸೌಂದರ್ಯ ಹಾಗೂ ದಂತ ಆರೋಗ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಎನೋಪಯ ಡೆಂಟಲ್ ಕಾಲೇಜಲ್ಲಿ ನಾವಿಂದಿದ್ದೇವೆ. ನಮ್ಮೊಂದಿಗೆ ದಂತ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಲು ಡಾಕ್ಟರ್ ಪ್ರತಾಪ್ MS ಹಾಗೂ ಡಾಕ್ಟರ್ K ಹರೀಶ್ ಶೆಟ್ಟಿ, ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಹಾಗೂ ಎಂಡೋಡಾಂಟಿಕ್ಸ್, ಇವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರತಾಪ್ MS, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್. ಅವರನ್ನು ವೆಲ್ಕಮ್ ಮಾಡೋಣ ಬನ್ನಿ. ಹೆಲೋ ಡಾಕ್ಟರ್. ಹಲೋ ಡಾಕ್ಟರ್, ಈ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್ ಹೆಸರೇ ಫಸ್ಟ್ ಟೈಮ್ ಕೇಳ್ತಿರೋದು, ಏನಿದೆ ಡಾಕ್ಟರ್? ಕನ್ಸರ್ವ್ ಅಂದರೆ ಟು ಪ್ರಿಸರ್ವ್, ಆದಷ್ಟು ಉಳಿಸಲಿಕ್ಕೆ ಎಷ್ಟು ಆಗ್ಬೋದು ನಮ್ಮ ಹಲ್ಲನ್ನು ಅದು ಮಾಡುವ ಡಿಪಾರ್ಟ್ಮೆಂಟ್ ಅಂದರೆ ಕನ್ಸರ್ವೇಟಿವ್ ಡೆಂಟಿಸ್ಟ್. ಅಂದರೆ ಸಣ್ಣ ಪುಟ್ಟ ಫಿಲ್ಲಿಂಗಿಂದ ದೊಡ್ಡ ರೂಟ್ ಕೆನಾಲ್ ಮಾಡಿ ಅದರ ಮೇಲೆ ಪೋಸ್ಟ್ ಆ್ಯಂಡ್ ಕೋರ್ ಅಂತ ಹೇಳ್ತೀವಿ, ಅದೆಲ್ಲ ಹಾಕಿ ಕ್ರೌನ್ ಹಾಕುವರೆಗೆ ಮಾಡುವ ಎಲ್ಲ ಫಿಲ್ಲಿಂಗ್ ಮಾಡೋದು ಇದೇ ಡಿಪಾರ್ಟ್ಮೆಂಟಲ್ಲಿ. ಇದಕ್ಕೆ ರೂಟ್ ಕೆನಾಲ್ ಅಲ್ಲ, ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್ ಅಂತ ಹೇಳೋದು. ರೂಟ್ ಕೆನಾಲ್ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ಕನ್ಸರ್ವೇಟಿವ್ ಡೆಂಟಿಸ್ಟ್ ಅಂದರೆ ಸ್ಮೈಲ್ ಡಿಸೈನಿಂಗ್ ಸಮೇತ ನಮ್ಮ ಈ ಡಿಪಾರ್ಟ್ಮೆಂಟಲ್ಲಿ ಬರುವ ಸ್ಪೆಷಾಲಿಟಿ. ಸೊ ಈಗ ರೂಟ್ ಕೆನಲ್ ಅಂತ ಹೇಳಿದ್ರಿ ಡಾಕ್ಟರ್. ಸೊ ರೂಟ್ ಕೆನಲ್ ಆದ ನಂತರ ಎಲ್ಲ ಕ್ಯಾಪ್ ಹಾಕೋದು ಅಂತ ಹೇಳ್ತಾರೆ, ಅಥವಾ ಕ್ರೌನಿಂಗ್ ಅಂತ ಹೇಳ್ತಾರೆ. ಬೇರೆ ಬೇರೆ ಟೈಪ್ಸ್ದು ಕ್ಯಾಪ್ಸ್ ಇರುತ್ತೆ. ಸೊ ಆಪ್ಷನ್ಸ್ ಇರುತ್ತೆ ನಮಗೆ. ಸೊ ಯಾವುದೆಲ್ಲ ಟೈಪ್ಸ್ ಇದೆ ಕ್ಯಾಪ್ಸ್? ಈಗ ರೂಟ್ ಕೆನಲ್ ಮಾಡಿದ ಹಲ್ಲಿಗೆ ಫಸ್ಟ್ ರೂಟ್ ಕೆನಲ್ ಮಾಡಿದ ಹಲ್ಲಿಗೆ ಯಾಕೆ ಕ್ಯಾಪ್ ಹಾಕಬೇಕಂದ್ರೆ, ನಾವು ರೂಟ್ ಕೆನಲ್ ಮಾಡೋ ಹಲ್ಲು ಯಾವಾಗ ರೂಟ್ ಕೆನಲ್ ಮಾಡೋ ಅಂದರೆ ಅದರ ಹಲ್ಲಿದ್ದು ಒಂದು ಪಾರ್ಟ್ ಅಥವಾ ಅರ್ಧ ಹಲ್ಲು ಕಟ್ಟಾಗಿ ಹೋಗೋದು ಅಥವಾ ಹುಳುಕಾಗಿ ಅದು ಅಷ್ಟು ಕೊಳೆಯಾಗಿ ಹೋಗುವಾಗ ಅಷ್ಟೇ ನಾವು ರೂಟ್ ಕೆನಲ್ ಮಾಡೋದು. ಅದು ಫಿಲ್ ಮಾಡಿ ಸರಿ ಮಾಡಿದ ಮೇಲೆ ಅದಕ್ಕೆ ಗಟ್ಟಿ ಕಚ್ಚಲಿಕ್ಕೆ ಆಗಬೇಕಾದ್ರೆ ನಮ್ಮ ಹೆಲ್ಮೆಟ್ ತಲೆಗೆ ಹೇಗೆ ಪ್ರೊಟೆಕ್ಷನ್ ಮಾಡ್ತೀರಾ ಅದೇ ಥರ ಕ್ಯಾಪ್ ಆ ಹಲ್ಲಿಗೆ ಪ್ರೊಟೆಕ್ಷನ್ ಕೊಡೋದು. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಉಂಟು. ಅದು ಮೆಟಲಿದುಂಟು, ಹಳೆ ಕಾಲದಲ್ಲಿ ಗೋಲ್ಡೆಲ್ಲ ಇತ್ತು ಒಂದು ಕಾಲದಲ್ಲಿ, ಈಗ ಅದೆಲ್ಲ ಔಟ್ ಆಫ್ ಫ್ಯಾಷನ್ ಆಗಿದೆ. ಈಗ ಎಲ್ಲರಿಗೆ ಹಲ್ಲಿದ್ದು ಕಲರಲ್ಲೇ ಬೇಕು, ಅದಕ್ಕೆ ಸೆರಾಮಿಕ್ ಕ್ಯಾಪ್ ಅಂತೇಳಿ ಈಗ ಅದೇ ಈಗ ಇತ್ತೀಚೆಗೆ ನಾವು ಮಾಡೋದಲ್ಲ ಸೆರಾಮಿಕ್ ಕ್ಯಾಪ್. ಆ ಸೆರಾಮಿಕಲ್ಲಿ ಸಹ ನಾವು ಆಲ್ ಸೆರಾಮಿಕ್ ಅಂತೇಳಿ ಈಗ ಒಳ್ಳೆ ಫಿಲ್ಲಿಂಗ್ ಬಂದಿದೆ, ನೋಡಿದರೆ ಹಲ್ ಥರನೇ ಇರ್ತದೆ, ಅಷ್ಟು ಒಳ್ಳೆ ಫಿಲ್ಲಿಂಗ್ಸ್ ಬಂದಿದ್ದೀವಿ ಈಗ. ಅಂಥ ಕ್ಯಾಪ್ ಸಹ ಬಂದಿದೆ. ಅದು ಕ್ರೌನ್ ಅಂತ ಹೇಳ್ತೀವಿ ನಾವು, ಆದರೆ ಜನರೆಲ್ಲ ಅದಕ್ಕೆ ಕ್ಯಾಪ್ ಅಂತ ಹೆಸರು ಹಾಕಿದ್ದೀವಿ. ಹೇಗೂ ಹೇಳ್ಬೋದು ನಿಮಗೆ. ಈಗ ಫಸ್ಟ್ ಜನರಲ್ ಆಗಿ ಎಲ್ಲರ ಹತ್ರ ಕಾಣುವಂಥ ಸಮಸ್ಯೆ ಅಂದರೆ ಸೆನ್ಸಿಟಿವಿಟಿ. ಯಾವುದೇ ಒಂದು ಕೋಲ್ಡ್ ಜ್ಯೂಸ್ ಆಗಲಿ, ಏನೇ ಒಂದು ಕೋಲ್ಡ್ ಸಬ್ಸ್ಟೆನ್ಸ್ ತಗೊಂಡ್ಕೊಳ್ಳಿ ಸೆನ್ಸಿಟಿವಿಟಿ. ಇದಕ್ಕೆ ಕಾರಣ ಏನು? ಅದು ಪ್ರಾಯ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಣ್ಣ ಪ್ರಾಯದವರಿಗೆಲ್ಲ ಸೆನ್ಸಿಟಿವಿಟಿ ಅಂತ ಹೇಳಿದರೆ ಅದು ಇನಿಷಿಯಲಿ ಹುಳುಕೆ ಇದ್ದದಕ್ಕೆ ಇರ್ಬೋದು. ಸ್ವಲ್ಪ ಆಚೆ ಅಂದರೆ 40+ ಆದವರಿಗೆಲ್ಲ ಸೆನ್ಸಿಟಿವಿಟಿ ಇದ್ದರೆ ಅದು ಕೆಲವೊಮ್ಮೆ ರಾಂಗ್ ಫಾಲ್ಟಿ ಬ್ರಷಿಂಗ್ ಟೆಕ್ನಿಕಲ್ಲಿ ಇರ್ಬೋದು. ಅಂದರೆ ನಮ್ಮ ಇನಾಮೆಲ್ ಅಂತ ಹೇಳಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇದೆಯಲ್ಲ, ಆ ಲೇಯರ್ ಒಂದು ಸವಿದು ಹೋಗಿದ್ರೆ ಅದರ ಒಳಗೆ ನಾವು ಮತ್ತು ನೀರು ಸಣ್ಣಕ್ಕೆ ಏನಾದರೂ ಬಿಸಿ ಅಥವಾ ತಣ್ಣಗೆ ಏನಾದರೂ ಜಸ್ಟ್ ಒಂದು ನೀರು ಕುಡಿದ್ರೆ ಸಾಕು ಜುಮ್ ಅಂತ ಆಗುತ್ತೆ. ಸೊ ಅದು ಫಾಲ್ಟಿ ಬ್ರಷಿಂಗ್ ಟೆಕ್ನಿಕಲ್ಲಿ ಆಗೋದು. ಅದು ನಾವು ಫಿಲ್ಲಿಂಗ್ ಎಲ್ಲ ಮಾಡಿ ಸರಿ ಮಾಡಬೇಕಾಗ್ಬೋದು. ನಿಮ್ಮ ಹ್ಯಾಬಿಟ್ ಆ ಬ್ರಷಿಂಗ್ ಟೆಕ್ನಿಕ್ ಚೇಂಜ್ ಮಾಡಬೇಕಾಗ್ಬೋದು. ಸ್ವಲ್ಪ ಅದಾದ ಮೇಲೆ ಕೆಲವರಿಗೆಲ್ಲ ಮತ್ತೆ ಸೆನ್ಸಿಟಿವಿಟಿ ಅಂತ ಹೇಳಿದರೆ ಹುಳುಕಾಗಿ ಅದರೊಳಗೆ ಫುಡ್ ನಿಂತದೆ, ಕೆಲವರಿಗೆ ಫುಡ್ ಅಕ್ಯುಮುಲೇಷನ್ ಆಗುತ್ತೆ. ಅದು ಸುಮಾರು ದಿವಸ ಆಗುವಾಗ ಅದು ಸೆನ್ಸಿಟಿವಿಟಿ ಆಗಿ ದ್ಯಾಟ್ ಈಸ್ ಅ ಫಸ್ಟ್ ಸೈನ್. ಅದು ಫಸ್ಟ್ ಸೆನ್ಸಿಟಿವಿಟಿ ಇರುವಾಗ ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋದರೆ, ನಮ್ಮ ಡೆಂಟಿಸ್ಟ್ರಿಯಲ್ಲಿ ಹೇಗೆ ಅಂದರೆ ಒಂದು ಸಣ್ಣ ಫಿಲ್ಲಿಂಗ್ ಇರುವಾಗ ಹೋದರೆ ನಿಮಗೆ ಅಷ್ಟು ಉಳಿಸ್ಬೋದು. ನೀವು ಎಷ್ಟು ದೊಡ್ಡದಾಗಿ ನಮ್ಮ ಹತ್ರ ಬರ್ತೀರಾ ಅಷ್ಟು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವ ಕಾಯಿಲೆ ಆದರೂ ಸಹ ಹಾಗೆ ಎಷ್ಟು ಬೇಗ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಅಷ್ಟು ಸಣ್ಣ ಖರ್ಚಲ್ಲಿ ಎಲ್ಲ ನಿಮ್ಮ ಹೌದು. ಅದಕ್ಕೆ ಇದೆಲ್ಲ ಒಂದು ಬಾಡಿದು ಸೈನ್. ನಿಮಗೆ ಸಣ್ಣ ಸೆನ್ಸಿಟಿವಿಟಿ ಇರುವಾಗ ನೀವು ಟ್ರೀಟ್ಮೆಂಟ್ ಮಾಡೋದು ಬೆಟರ್. ಹಾಗಾದರೆ ನಿಮಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೆನ್ಸಿಟಿವಿಟಿಗೆ ಅಂತ ಟ್ರೀಟ್ಮೆಂಟ್ ಇದೆ ಡಾಕ್ಟರ್? ಸೆನ್ಸಿಟಿವಿಟಿ ಅದು ಯಾವುದು ಮೇಲೆ ಕಾಸ್ ಅಂತ ಡಿಪೆಂಡ್ ಆಗುತ್ತೆ. ಅದು ಫಾಲ್ಟಿ ಬ್ರಷಿಂಗ್ ಟೆಕ್ನಿಕ್ ಆದರೆ ನಿಮ್ಮ ಬ್ರಷಿಂಗ್ ಟೆಕ್ನಿಕ್ ಚೇಂಜ್ ಮಾಡಿಸಿ ನಾವು ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕಂತ. ಕರೆಕ್ಟ್ ಯಾವ ಟೈಮಿಗೆ ಯಾವ ಬ್ರಷ್ ಯೂಸ್ ಮಾಡಬೇಕು, ಯಾವಾಗ ಅದು ಡಿಸ್ಕಾರ್ಡ್ ಮಾಡಬೇಕಂತ ಹೇಳಿದ ಪ್ರಕಾರ ಮಾಡಿದರೆ ಅದು ಕಮ್ಮಿ ಆಗುತ್ತೆ. ಆದರೆ ಹುಳುಕಾದರೆ ನಾವೇ ಫಿಲ್ಲಿಂಗ್ ಮಾಡಿ ಕೊಟ್ಟರೆ ನಿಮಗೆ ಆ ಪ್ರಾಬ್ಲಮ್ ಸಹ ಸಾಲ್ವ್ ಆಗುತ್ತೆ. ಮತ್ತು ಕೆಲವೊಮ್ಮೆ ಅಷ್ಟೇ ನಿಮಗೆ ಬೇರೆ ಏನೆಲ್ಲ ಕಾಯಿಲೆ ಅದು ಇರ್ಬೋದು, ಅದು ನಾವು ಟೆಸ್ಟ್ ಮಾಡಿದರೆ ಅಷ್ಟೇ ಹೇಳಲಿಕ್ಕಾಗುತ್ತೆ. ಬೇರೆ ಮೋಸ್ಟ್ಲಿ ಕರೆಕ್ಟ್, ದ್ಯಾಟ್ ಈಸ್ ಅ ಕರೆಕ್ಟ್ ವೇ. ಡಿಪೆಂಡಿಂಗ್ ಆನ್ ದ ಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಅ ಕಾಸ್ ಆ್ಯಂಡ್ ದೆನ್ ಟ್ರೀಟ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ K ಹರೀಶ್ ಶೆಟ್ಟಿ,
ಸೀನಿಯರ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಹಾಗೂ ಎಂಡೋಡಾಂಟಿಕ್ಸ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣುವಂಥ ಸಮಸ್ಯೆ ಅಂದರೆ ಡಿಕೇಡ್ ಟೂತ್, ಹಲ್ಲು ಕುಲಿ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ದಂತಕುಳಿ ಅಂತ ಹೇಳ್ತೀವಿ, ಅಥವಾ ಹಲ್ಲುಕುಳಿ ಅಂತ. ಓಕೆ, ಸೊ ಅದಕ್ಕೆ ನಾವು ಫಿಲ್ಲಿಂಗ್ಸ್ ಮಾಡ್ತೀವಿ ಅಲ್ವಾ? ಸೊ ಯಾವ ರೀತಿ ಫಿಲ್ಲಿಂಗ್ಸ್ ಇದೆ ಡಾಕ್ಟರ್ ಇದಕ್ಕೆ? ಅದರಲ್ಲಿ ಒಂದು ಹಲ್ಲಿನ ಕಲರ್ನ ಫಿಲ್ಲಿಂಗ್ಸ್, ಯಾವುದು ಬಿಳಿ ಕಲರ್ನ ಫಿಲ್ಲಿಂಗ್ಸ್ ಇರ್ತದೆ, ಮತ್ತು ಮೆಟಾಲಿಕ್ ಫಿಲ್ಲಿಂಗ್ಸ್ ಅಂತ ಹೇಳ್ತೇವೆ ನಾವು ಮೆಟಾಲಿಕ್ ಫಿಲ್ಲಿಂಗ್ಸ್ ಭಾಳ ಹಿಂದೆ ನಾವು ಉಪಯೋಗ ಮಾಡ್ತಿದ್ದಂಥದ್ದು ಮೆಟಾಲಿಕ್ ಫಿಲ್ಲಿಂಗ್ಸ್. ಆ ಕಾಲದಲ್ಲಿ ಬಂಗಾರದ ಹಲ್ಲಿಡಿದ ಒಂದು ಗೌರವಾನ್ವಿತ ಒಂದು ವ್ಯಕ್ತಿಗಳಿಗೆ ಬಂಗಾರ ಹಲ್ಲಿಡಿದ ಒಂದು ಶೋಭೆ ಬರ್ತಿತ್ತು. ಈಗಿನ ಕಾಲದಲ್ಲಿ ನಾವು ಪ್ರಕೃತಿಯಿಂದ ಭಾಳ ಕಲ್ತಿದ್ದೇವೆ. ಈಗ ಯಾವ ರೀತಿ ಈ ಚಮೀಲಿನ ಅಥವಾ ಊಸರವಳ್ಳಿ ಅಂತ ಏನು ಹೇಳ್ತೀವಿ ನಾವು, ಅದೀಗ ಅದರ ಬ್ಯಾಕ್ಗ್ರೌಂಡ್ ತಕ್ಕ ಕಲರ್ ಚೇಂಜ್ ಮಾಡ್ತಿರ್ತದೆ. ಅದೇ ರೀತಿ ನಾವು ಈಗ ಪೇಷಂಟ್ನ ಹಲ್ಲಿನ ಕಲರಿಗೆ ತಕ್ಕ ಫಿಲ್ಲಿಂಗ್ಸ್ ಅಥವಾ ರೆಸ್ಟೋರೇಷನ್ ಮಾಡ್ತೀವಿ. ಈಗ ಅದರಲ್ಲಿ ಈಗ ನಮಗೆ ಸಿಮೆಂಟ್ಗಳು ಬರ್ತವೆ, ಒಂದು ಗ್ಲಾಸ್ ನಮ್ಮ ಸಿಮೆಂಟ್ ಇದೆ. ಅದೇ ರೀತಿ ಪ್ಲಾಸ್ಟಿಕ್ ಫಿಲ್ಲಿಂಗ್ಸ್, ಕಂಪೋಸಿಟ್ ರೆಸಿನ್ಸ್ ಅಂತ ಹೇಳ್ತೇವೆ. ಮತ್ತು ಅದೇ ರೀತಿ ಸೆರಾಮಿಕ್ಸ್ ಅಂತ ಹೇಳ್ತೇವೆ ನಾವು, ಪಿಂಗಾಣಿ ಅಂತ ಏನು ಹೇಳ್ತೀವಿ ನಾವು, ಅದರದ್ದು ಫಿಲ್ಲಿಂಗ್ಸ್ ಬರ್ತದೆ. ಹಾಗೆ ಭಾಳ ಬಂಗಾರದಿದೆ, ಬೆಳ್ಳಿದ್ದಿದೆ, ಮತ್ತು ಈಗ ಪ್ಲಾಸ್ಟಿಕ್ಸ್ ಮತ್ತು ಸೆರಾಮಿಕ್ಸ್ಗಳು ಇವೆ. ಡಾಕ್ಟರ್, ಈಗ ಈ ಸಿಲ್ವರ್ ಎಮಾಲ್ಗಮ್ ಫಿಲ್ಲಿಂಗ್ ಅಂತ ಹೇಳ್ತಾರೆ ಅಲ್ವಾ? ಸೊ ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾ ಡಾಕ್ಟರ್? ಹೌದು, ಸಿಲ್ವರ್ ಎಮಾಲ್ಗಮ್ ಫಿಲ್ಲಿಂಗ್ಸ್ ನಮ್ಮ ದಂತಕ್ಷೇತ್ರದಲ್ಲಿ ಸಹ ನಾವು 125 ವರ್ಷದಿಂದ ಉಪಯೋಗ ಮಾಡುವಂಥ ಒಂದು ಫಿಲ್ಲಿಂಗ್ಸ್. ಅದರಿಂದ ಆರೋಗ್ಯಕ್ಕೆ ಏರುಪೇರಾದ ಯಾವುದೇ ಡಾಕ್ಯುಮೆಂಟ್ ಪ್ರೂಫ್ ಇಷ್ಟರವರೆಗೆ ಇಲ್ಲ. ಆದರೆ ಅದರಲ್ಲಿ ಒಂದು ವಸ್ತು ಅಂತ ಹೇಳಿದರೆ ಅದರಲ್ಲಿ ಪಾದರಸ ಅಥವಾ ಮರ್ಕ್ಯೂರಿ ಎಂಬುದು ಒಂದು ಅದರ ಒನ್ ಆಫ್ ದ ಕಾಂಪೊನೆಂಟ್. ಅದರಿಂದಾಗಿ ಬ್ರೈನಿಗೆ ಅಥವಾ ಕಿಡ್ನಿಗೆ ತೊಂದರೆ ಬರುವಂಥದ್ದು ಸಾಧ್ಯತೆಗಳು ಇದೆ. ಆದರೆ ಫಿಲ್ಲಿಂಗ್ಸಿಂದ ಬಂದ ಯಾವುದೇ ಡಾಕ್ಯುಮೆಂಟ್ ಪ್ರೂಫ್ ಇಷ್ಟರವರೆಗೆ ಇಲ್ಲ. ಅಷ್ಟು ಗೊತ್ತಿಲ್ಲ. ಅದೇ ನಾನು ಹೇಳಿದಾಗೆ ಈ ಪಾದರಸ ನಾವು ತಿನ್ನುವ ಆಹಾರದಲ್ಲಿ ಭಾಳ ಇದೆ. ಈಗ ಮೀನಲ್ಲಿ ಆಗಲಿ, ಈಗ ಸಮುದ್ರ ಯಾವುದೇ ವಸ್ತು ನಾವು ಉಪಯೋಗ ಮಾಡ್ತೀವ ಅದರಲ್ಲಿ ಜಾಸ್ತಿ ಪಾದರಸ ಇದೆ. ನಮ್ಮ ಫಿಲ್ಲಿಂಗಿಂದ ಬರುವಂಥ ಜಾಸ್ತಿ ಪಾದರಸ ಅದರಲ್ಲಿದೆ. ಹಾಗಿದೆ, ಇರುತ್ತೆ. ಹಾಗೆ ಯಾವುದೇ ಅಂತ ಕಾರಣ ಇಲ್ಲ. ಅದು ಇತ್ತೀಚಿನ ವರ್ಷದಲ್ಲಿ ಅದನ್ನು ಉಪಯೋಗ ಕಮ್ಮಿ ಆಗಿದೆ. ಯಾಕಂತ ಹೇಳಿದ್ರೆ ನಾವು ವಿ ಆರ್ ಮೋರ್ ಫಾರ್ ವೈಟ್ ಫಿಲ್ಲಿಂಗ್ಸ್, ಬಿಳಿ ಕಲರ್ನ ಫಿಲ್ಲಿಂಗಿಗೆ ನಮಗೆ ಬೇಕು ಅಂತ ಆಗಿದೆ. ಸೊ ಈಗಾಗಲೇ ನೀವು ಹೇಳಿದ್ರಿ, ಚೆಮಿಲಿನ್ ಎಕ್ಸಾಂಪಲ್ ಕೊಟ್ಟೆ ಹೇಳಿದ್ರಿ, ಬಿಳಿ ಕಲರ್ ಇದು ಫಿಲ್ಲಿಂಗ್ಸ್ ಅಂತ. ಸೊ ಇದು ಯಾವ ರೀತಿ ಇರುತ್ತೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ವೀಕ್ಷಕರಿಗೆ ಕೊಡುವುದಾದ್ರೆ ಏನು ಕೊಡ್ತೀರಾ ಡಾಕ್ಟರ್? ಈಗ ಬಿಳಿ ಫಿಲ್ಲಿಂಗ್ ನಾನು ಹೇಳಿದಾಗೆ ಅದರಲ್ಲಿ ಪ್ಲಾಸ್ಟಿಕ್ ಫಿಲ್ಲಿಂಗ್ಸ್ ಅಂದರೆ ಕಾಂಪೋಸಿಟ್ ರೆಸಿನ್ಸ್ ಅಂತ ಇದೆ, ಅದು ಸೆರಾಮಿಕ್ಸ್ ಅಂತ ಇದೆ. ಈ ಕಾಂಪೋಸಿಟ್ ಫಿಲ್ಲಿಂಗ್ಸ್ ಅದರಲ್ಲಿ ಅದು ನಾವು ದಂತಕುಳಿ ಆದಾಗ ಹಲ್ಲಿನ ಮೇಲೆ ಡೈರೆಕ್ಟ್ ಅಂದರೆ ಪೇಷಂಟ್ ಬಂದಾಗ ಅಲ್ಲೇ ನಾವು ಕ್ಲಿನಿಕಲ್ಲಿ ಹಾಕುವಂಥದ್ದು. ಈಗ ಪಿಂಗಾಣಿ ಅಥವಾ ಸೆರಾಮಿಕ್ ಅಂತ ನಾವು ಹೇಳ್ತೇವೆ, ಅದನ್ನು ಪೇಷಂಟ್ ಮೇಲೆ ನಾವು ಒಂದು ಇಂಪ್ರೆಷನ್ ಮಾಡಿ, ಅಂದರೆ ಪೇಷಂಟ್ನ ಬಾಯಿದು ನಾವು ಇಂಪ್ರೆಷನ್ ತೆಗೆದು ಅಚ್ಚು ತೆಗೆದು ಲ್ಯಾಬ್ರೇಟ್ರಿಯಲ್ಲಿ ಅದನ್ನು ಫ್ಯಾಬ್ರಿಕೇಟ್ ಮಾಡಿ ಮತ್ತೆ ಅದನ್ನು ಹಲ್ಲಿಗೆ ಕೂಡಿಸುವಂಥದ್ದು. ಇದು 2 ಟೈಪ್ ಬರ್ತದೆ ಅದರಲ್ಲಿ. ಸೊ ಫಸ್ಟಿಗೆ ಅಚ್ಚು ತೆಗೆದ ನಂತರ ಮತ್ತೆ ಕೂಡಿಸುವಂಥದ್ದು. ಅದರಲ್ಲಿ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಇದೆ. ನಾವು ಸೀದಾ ಪೇಷಂಟ್ ಬಾಯಲ್ಲಿ ಹಾಕ್ಲಿಕ್ಕೆ ಆಗುವಂಥದ್ದಲ್ಲ. ಈಗ ಸಿಲ್ವರ್ ಫಿಲ್ಲಿಂಗ್ ಸೀದಾ ಪೇಷಂಟ್ ಬಾಯಲ್ಲಿ ಹಾಕ್ತೀವಿ. ಅದೇ ರೀತಿ ನಮ್ಮ ಕಂಪೋಸಿಟ್ ರೆಸಿನ್ ನಾನು ಏನು ಹೇಳಿದ್ನ ಅದನ್ನು ಪೇಷಂಟ್ ಬಾಯಲ್ಲಿ ಡೈರೆಕ್ಟ್ ಹಾಕ್ಬೋದು, ಅಲ್ಲಿ ಚೇರ್ ಸೈಡಲ್ಲಿ. ಯಾಕಂದರೆ ಇದನ್ನು ನಾವು ಲ್ಯಾಬಲ್ಲಿ ಫ್ಯಾಬ್ರಿಕೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಪೇಷಂಟ್ನ ಅಚ್ಚನ್ನು ತೆಗೆದು ಅದು ಡೆಂಟಲ್ ಲ್ಯಾಬ್ರೇಟರಿ ಅಂತ ನಾವೇನು ಹೇಳ್ತೀವ ಅದನ್ನು ಫ್ಯಾಬ್ರಿಕೇಟ್ ಮಾಡ್ತೇವೆ. ಅಲ್ಲಿ ಫ್ಯಾಬ್ರಿಕೇಟ್ ಮಾಡ್ಕೊಂಡು ಬಿಟ್ಟು ಮತ್ತೆ ಅದನ್ನು ಹಲ್ಲಿಗೆ ಕೂಡಿಸುವಂಥದ್ದು. ಡಾಕ್ಟರ್, ಈಗ ಈ ಫಿಲ್ಲಿಂಗ್ ಅಂತ ಹೇಳ್ತಾರಲ್ವಾ, ಸೊ ಈ ಫಿಲ್ಲಿಂಗ್ ಎಷ್ಟು ಟೈಮ್ ಬಾಳಿಕೆ ಬರುತ್ತೆ ಡಾಕ್ಟರ್? ಸಾಧಾರಣವಾಗಿ ಒಂದು ಫಿಲ್ಲಿಂಗ್ ಮಾಡಿರುವಂಥದ್ದು 6ರಿಂದ 8 ವರ್ಷ ಬಾಳಿಕೆ ಬರ್ತದೆ, ಕೆಲವೊಮ್ಮೆ ಜಾಸ್ತಿನೂ ಬರ್ತದೆ. ಆದರೆ ಇದು ಈ ಕೆಲವೊಮ್ಮೆ ಬಾಳಿಕೆ ಕಮ್ಮಿ ಬರ್ತದೆ, ಎರಡು ಕಾರಣಗಳಿದೆ. ಒಂದು ಡೆಂಟಿಸ್ಟ್ ಅಥವಾ ದಂತ ವೈದ್ಯರಲ್ಲಿ ಹಿಡಿತಿರೋಲ್ಲಿರುವಂಥ ಕಾರಣಗಳು, ಕಂಟ್ರೋಲ್ಡ್ ಬೈ ದ ಡೆಂಟಿಸ್ಟ್. ಇನ್ನೊಂದು ಪೇಷಂಟ್ ರಿಲೇಟೆಡ್ ಕಾರಣಗಳು. ಈಗ ಡೆಂಟಿಸ್ಟಿಗೆ ನಾವು ಒಂದು ಫಿಲ್ಲಿಂಗ್ ಮಾಡುವಾಗ ಎಲ್ಲ ಹಲ್ಲಿಗೆ ಒಂದೇ ಲೆಕ್ಕ ಫಿಲ್ಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಥರದ ಸಿಮೆಂಟ್ಗಳಿದೆ, ಮೆಟೀರಿಯಲ್ಗಳಿದೆ. ನಾನು ಆಲ್ರೆಡಿ ನಿಮಗೆ ಹೇಳಿರುವಂಥದ್ದು ಆ ಯಾವ ಫಿಲ್ಲಿಂಗನ್ನು ಯಾವ ಮೆಟೀರಿಯಲ್ನ ಯಾವ ಸ್ಥಳದಲ್ಲಿ ಉಪಯೋಗ ಮಾಡಬೇಕು ಅದರಲ್ಲಿ ಅವನು ತಪ್ಪು ಮಾಡಿದರೆ ಆ ಫಿಲ್ಲಿಂಗ್ ನಿಲ್ಲುವುದಿಲ್ಲ. ಒಂದು. ಎರಡನೇದು ಪೇಷಂಟ್ ರಿಲೇಟೆಡ್. ಈಗ ಪೇಷಂಟ್ ಒಂದು ಫಿಲ್ಲಿಂಗ್ ಮಾಡಿದ ನಂತರ ಅದರ ಕೇರ್ ಎಷ್ಟು ಒಳ್ಳೆ ತಗೊಳ್ತಾನೆ ಅಂತ. ಆಫ್ಟರ್ ದರ್ ಫಿಲ್ಲಿಂಗ್ ಇಸ್ ಡನ್ ಅದರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾವು ಡಿಪೆಂಡ್ ಆಗ್ತದೆ. ಈಗ ಹಲ್ಲಿನಲ್ಲಿ ನಮಗೆ ಮೇನ್ ನಾವು ತಿನ್ನುವ ಶುಗರ್ ರಿಲೇಟೆಡ್ ಕಾರ್ಬೋಹೈಡ್ರೇಟ್ ಕಾಣೋದು, ಈಗ ಬಿಸ್ಕೆಟ್ಸ್ಗಳಾಗಲಿ ಚಾಕ್ಲೇಟ್ಸ್ಗಳಾಗಲಿ ಇದರ ದುಷ್ಪರಿಣಾಮ ಹಲ್ಲಿನ ಮೇಲೆ ಭಾಳ ಇದೆ. ನಾವೊಂದು ಸರಿ ಎಷ್ಟೋ ಸರಿ ಎನ್ಸ್ಕೊಳ್ತೇವೆ ಫಿಲ್ಲಿಂಗ್ ಮಾಡಿದಂತ ಮುಗೀತದೆ. ಇಲ್ಲ, ಫಿಲ್ಲಿಂಗ್ ಮಾಡಿದ ಆಫ್ಟರ್ ಕೇರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಫಿಲ್ಲಿಂಗ್ ಮಾಡಿದ ನಂತರ ನಾವು ತಿನ್ನೋ ಆಹಾರದಲ್ಲಿ ಯಾವುದೇ ರೀತಿ ನಾವು ಕಾಳಜಿ ತಗೊಳ್ಳೋದಿಲ್ಲ. ಜಾಸ್ತಿ ಸಿಹಿ ಪದಾರ್ಥ ತಿಂತೇವೆ,
ಬ್ರಷ್ ಮಾಡೋದಿಲ್ಲ. ದಿನಕ್ಕೆ 2 ಸರಿ ಬ್ರಷ್ ಮಾಡೋದು ಭಾಳ ಇಂಪಾರ್ಟೆಂಟ್. ಬೆಳಿಗ್ಗೆ ಒಂದು ಸರಿ, ರಾತ್ರಿ ಮಲಗೋ ಮೊದಲು. ಇದು ವೆರಿ ಇಂಪಾರ್ಟೆಂಟ್. ಇದು ಮಾಡಿಲ್ಲ ಅಂತ ಹೇಳಿ ಅಂಥ ಫೀಲಿಂಗ್ ಬೇಗ ಹೊರಗೆ ಬರುವ ಚಾನ್ಸಸ್ ಇದೆ. ಸೊ ಪೇಷಂಟ್ಸ್ ಹೆಂಗೆ ಕೇರ್ ಮಾಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎರಡು, ಒಂದು ಡಾಕ್ಟರ್ ರಿಲೇಟೆಡ್, ಡಾಕ್ಟರ್ ಕರೆಕ್ಟಾಗಿ ಮೆಟೀರಿಯಲ್ ಉಪಯೋಗ ಮಾಡಿದ ಇಲ್ವಾ ಅಂತ, ಯಾವ ವಸ್ತು ಉಪಯೋಗ ಮಾಡಬೇಕಾಗಿ ಮಾಡಿದ ಇಲ್ವ ಅಂತದ್ದು ಒಂದು, ಅದರ ಕ್ವಾಲಿಟಿ ಆಫ್ ದ ಮೆಟೀರಿಯಲ್. ಎರಡನೇದು ಪೇಷಂಟ್ ರಿಲೇಟೆಡ್, ಹೌ ದ ಪೇಷಂಟ್ ಹಸ್ ಟೇಕಿಂಗ್ ಕೇರ್ ಆಫ್ ದ ಫಿಲ್ಲಿಂಗ್ ಆಫ್ಟರ್ ದ ಫಿಲ್ಲಿಂಗ್ ಇಸ್ ಡನ್. ಇದು ಎರಡು ಇಂಪಾರ್ಟೆಂಟ್. ಯಾಕಂದರೆ ಇದು ಇಟ್ಸ್ ಎ ಡೈನಮಿಕ್ ಪ್ರೊಸೆಸ್. ಅದೊಂದು ಒಂದು ಸರಿ ಫಿಲ್ಲಿಂಗ್ ಮಾಡಿ ಅಲ್ಲಿ ಬಿಡುವಂಥದ್ದಲ್ಲ. ದಿನ ನಾವು ತಿಂತೇವೆ, ದಿನ ಬೇರೆ ಬೇರೆ ಆಹಾರ ತಿಂತೇವೆ, ಬೇರೆ ಬೇರೆ ಆಹಾರ ಕುಡಿತೇವೆ ಅಲ್ವಾ. ಸೊ ಇಟ್ಸ್ ಎ ಡೈನಮಿಕ್ ಪ್ರೊಸೆಸ್. ಹಾಗೆ ಡಾಕ್ಟರ್, ಈಗ ಹೆಚ್ಚಾಗಿ ಡೆಂಟಿಸ್ಟ್ ಹತ್ರ ಹೋಗೋರ ಹತ್ರ ನಾವು ಯಾತಕ್ಕೆ ಹೋಗ್ತಿದ್ದೀರಿ ಅಂತ ಕೇಳಿದರೆ ಆನ್ಸರ್ ಬರೋದು ರೂಟ್ ಕೆನಲ್ ಅಂತ. ಹೆಚ್ಚಾಗಿ ಹೋಗುವಂಥದ್ದು ರೂಟ್ ಕೆನಲ್ಗೆ. ಸೊ ಈ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂದರೆ ಏನು ಡಾಕ್ಟರ್? ರೂಟ್ ಕೆನಲ್ ಅಂದರೆ ಮೊದಲು ಹಲ್ಲಿನ ದಂತಕ್ಷಯ ಹಲ್ಲಿನ ನರಗಳಿಗೆ ತಲುಪಿದಾಗ ಹಲ್ಲನ್ನು ಉಳಿಸುವಂಥ ಸಾಧ್ಯತೆಗಳು ಕಮ್ಮಿ ಇದ್ದವು ಒಂದು 60-70 ವರ್ಷ ಮೊದಲು. ಈಗ ಉಳಿಸುವಂಥ ಪ್ರಕ್ರಿಯೆಗೆ ಅಥವಾ ಪ್ರೊಸೀಜರಿಗೆ ನಾವು ರೂಟ್ ಕೆನಲ್ ಟ್ರೀಟ್ಮೆಂಟ್ ಹೇಳ್ತೀವಿ. ಆ ರೂಟ್ ಕೆನಲ್ ಟ್ರೀಟ್ಮೆಂಟಲ್ಲಿ ಹಲ್ಲಿನ ನರಗಳನ್ನು ತೆಗೆದು ಒಳಭಾಗವನ್ನು ಕ್ಲೀನ್ ಮಾಡಿ, ಅಂದರೆ ಇನ್ಫೆಕ್ಷನ್ ಆಗಿರ್ತವೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ತುಂಬಿಸುವಂಥದ್ದಕ್ಕೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಪೇಷಂಟ್ ಒಬ್ಬರು ಇಲ್ಲೇ ಇದ್ದಾರೆ, ಅವರಿಗೆ ನಾವು ರೂಟ್ ಕೆನಲ್ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಓಕೆ. ಸೊ ಇಲ್ಲಿ ರೂಟ್ ಕೆನಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ. ಹೌದು, ಇಲ್ಲಿ ರೂಟ್ ಕೆನಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜ್ ಹೆಂಗಿರುತ್ತೆ ಇದ್ರದ್ದು? ಫಸ್ಟಿಗೆ ಬೇರೆ ಬೇರೆ ಸ್ಟೇಜಸ್ ಇರುತ್ತಾ? ಬೇರೆ ಬೇರೆ ದಿನ ಬರಬೇಕಾಗುತ್ತಾ? ಅಂದರೆ ಈಗ ನಾವು ರೂಟ್ ಕೆನಲ್ ಟ್ರೀಟ್ಮೆಂಟಲ್ಲಿ ಭಾಳ ಅಡ್ವಾನ್ಸ್ಮೆಂಟ್ ಆಗಿದೆ. ಯಾಕಂತ ಹೇಳಿದರೆ ಒಂದು ಪ್ರೊಸೀಜರಲ್ಲಿ ಅಡ್ವಾನ್ಸ್ಮೆಂಟ್ ಆಗಿರೋದು, ಇನ್ನೊಂದು ಎಕ್ವಿಪ್ಮೆಂಟಲ್ಲಿ ನಾವು ಉಪಯೋಗ ಮಾಡೋದು ಎಕ್ವಿಪ್ಮೆಂಟಲ್ಲೂ ಅಡ್ವಾನ್ಸ್ಮೆಂಟ್ ಆಗಿದೆ. ಹಾಗೆ ಮೊದಲು ನಾವು ರೂಟ್ ಕೆನಲ್ ಟ್ರೀಟ್ಮೆಂಟಿಗೆ ಪೇಷಂಟಿಗೆ ಒಂದು 4 ಸರಿ 5 ಸರಿ ಕರೆಯುವಂಥ ಸಮಯ ಇತ್ತು. ಇವತ್ತು ನಾವು ಒಂದೇ ಸಿಟ್ಟಿಂಗಲ್ಲಿ ಪೇಷಂಟ್ ಫಸ್ಟ್ ಟೈಮ್ ಬಂದಾಗಲೇ ಅದರ ಸ್ಟಾರ್ಟಿಂಗಿಂದ ಎಂಡ್ ತನಕ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು ಇದೆ ನಮ್ಮಲ್ಲಿ. ಒಂದು ಸಿಟ್ಟಿಂಗಲ್ಲಿ ರೂಟ್ ಕೆನಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುವಂಥದ್ದು. ಯಾಕಂದರೆ ನಾವು ಹಿಂದೆ ಈ ರೂಟ್ ಕೆನಲ್ ಮಾಡಿದಾಗ ನಂಗೆ ನೆನಪು 3-4 ಸಲ ಬಂದಿರೋದು. ಈಗ ಅಂದರೆ ಅಡ್ವಾನ್ಸ್ಮೆಂಟ್ ಆಗಿದೆ. ಒಂದು ನಾವು ಅದನ್ನು ಕ್ಲೀನ್ ಮಾಡಿ ಉಪಯೋಗ ಮಾಡುವಂಥ ಎಕ್ವಿಪ್ಮೆಂಟ್, ಅದನ್ನು ನಾವು ಯಾವುದು ಸರಂಜಾಮ ನಾವು ಯೂಸ್ ಮಾಡ್ತೀವ ಅದರಲ್ಲಿ ಭಾಳ ಅಡ್ವಾನ್ಸ್ ಆಗಿ ನಾವು ಒಂದೇ ದಿವಸದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಹಲ್ಲಿನ ರೂಟ್ ಕೆನಾಲನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುವಂಥದ್ದು ಇದೆ ನಮ್ಮಲ್ಲಿ. ಈಗ ಅದಕ್ಕೆ ಎಕ್ವಿಪ್ಮೆಂಟ್ ಇದೆ. ಎರಡನೇದಾಗಿ ನಾವು ಮೈಕ್ರೋಸ್ಕೋಪ್, ಇಲ್ಲಿಗೆ ನೀವು ನೋಡ್ತಿದ್ದೀರಾ, ಇದು ಮೈಕ್ರೋಸ್ಕೋಪ್ ಅಂದರೆ ಹಲ್ಲಿನ ಒಳಭಾಗವನ್ನು ನೋಡಲಿಕ್ಕೆ ನಮಗೆ ಉಪಯೋಗ ಆಗುವಂಥದ್ದು. ಇಟ್ ಮ್ಯಾಗ್ನಿಫೈಸ್. ಈಗ ದೆರ್ ಇಸ್ ಅ ಸೇಯಿಂಗ್, ದ ಐಸ್ ಕ್ಯಾನ್ ಸಿ ವಾಟ್ ದ ಮೈಂಡ್ ನೋಸ್ ಅಂತ. ನಮ್ಮ ಕಣ್ಣಿಗೆ ನಾವು ಮನಸ್ಸಿಗೆ ಅಥವಾ ನಮ್ಮ ಬುದ್ಧಿಗೆ ಯಾವುದು ಗೊತ್ತಿದೆಯಾ ಅದು ಕಾಣ್ತಾನಂತ. ಆದರೂ ನಮ್ಮ ರೂಟ್ ಕೆನಲಲ್ಲಿ ಎಲ್ಲ ಕಾಣೋದಿಲ್ಲ. ನಮ್ಮ ಮನಸ್ಸಲ್ಲಿ ಗೊತ್ತಿದ್ರೂ ಸಹ, ನಮ್ಮ ಬ್ರೈನಿಗೆ ಗೊತ್ತಿದ್ದರೆ ಸಹ ಕೆಲವು ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ನಾವು ಈ ಮ್ಯಾಗ್ನಿಫಿಕೇ ಯೂಸ್ ಮಾಡ್ತೀವಿ, ಅದು ಲೂಪ್ಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಮೈಕ್ರೋಸ್ಕೋಪಲ್ಲಿ ನಮಗೆ ಹಲ್ಲಿನ ಒಳಭಾಗತನ ಕಾಣ್ತದೆ. ಆಗ ನಮ್ಮ ಕ್ಲೀನ್ ಮಾಡೋ ಪ್ರಕ್ರಿಯೆ ಭಾಳ ಚೆನ್ನಾಗಿ ನಾವು ಮಾಡ್ಬೋದು. ಡಾಕ್ಟರ್, ಈಗ ತುಂಬಾ ಹುಳುಕಾದ ಹಲ್ಲು, ಐ ಮೀನ್ ಲಾಸ್ಟ್ ಸ್ಟೇಜಲ್ಲಿ ಇರೋ ಹಲ್ಲಿಗೆ ಏನಾದರೂ ಕಾಪಾಡಲಿಕ್ಕಾಗುತ್ತಾ? ಇದನ್ನು ಕಾಪಾಡಲಿಕ್ಕಾಗುತ್ತಾ? ಆಗ್ತದೆ. ನಿಮಗೆ ನಾನು ಆಲ್ರೆಡಿ ಹಲ್ಲಿನ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಥವಾ ಬೇರಿನ ಚಿಕಿತ್ಸೆ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಅಂಥ ಹಲ್ಲುಗಳಿಗೆ ಮೊದಲಾಗಿ ನಾವು ಹಲ್ಲಿನ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಥವಾ ಬೇರಿನ ಚಿಕಿತ್ಸೆ ಮಾಡ್ಕೊಂಡು ಬಿಟ್ಟು ಮತ್ತೆ ಹಲ್ಲಿನ ಬೇರಿನ ಸಪೋರ್ಟ್ ತೆಗೆದುಕೊಂಡು ನಾವು ಪೋಸ್ಟ್ ಆ್ಯಂಡ್ ಕೋರ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಹೇಳಿದರೆ ಪೋಸ್ಟ್ ಅಂದರೆ ಗೂಟ ಅಂತ ಹೇಳ್ಬೋದು. ಆ ಹಲ್ಲಿನ ಬೇರಿಗೆ ಒಂದು ಗೂಟ ಹಾಕಿ ಅದರ ಮೇಲೆ ನಾವು ರೆಸ್ಟೋರೇಟಿವ್ ಬಿಲ್ಡಪ್ ಮಾಡ್ತೇವೆ. ಮತ್ತು ಅದು ವಾಪಸ್ ಯಾವ ರೀತಿ ಹಲ್ಲಿ ಇತ್ತು ಅದೇ ಫಾರ್ಮಲ್ಲಿ ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟು ಮತ್ತು ಕ್ಯಾಪ್ ಇಡುವಂಥದ್ದು, ಕ್ರೌನ್ ಅಂತ ನಾವು ಹೇಳ್ತೇವಲ್ಲ, ಅದೇ ಕ್ರೌನ್ ಕೊಟ್ಟಾಗ ಹಲ್ಲನ್ನು ವಾಪಸ್ ರೆಸ್ಟೋರ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದನ್ನು ಕಾಪಾಡಲಿಕ್ಕೂ ಆಗುತ್ತೆ. ಸೊ ಇದು ರೂಟ್ ಕೆನಲ್ ಮಾತ್ರ ಇದಕ್ಕೆ ಉಪಾಯನ ಅಥವಾ ಬೇರೆ ಏನಾದರೂ? ಇಲ್ಲ, ರೂಟ್ ಕೆನಲ್ ಇಸ್ ಅ ಮಸ್ಟ್. ರೂಟ್ ಕೆನಲ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದರ ಮೇಲೆ ಪೋಸ್ಟ್ ನಾವು ಗೂಟ ಹಾಕ್ಕೊಂಡು ಪೋಸ್ಟ್ ಡೆವಲಪ್ ಮಾಡಿ ಹಲ್ಲಿನ ಫಾರ್ಮನ್ನು ರಿಗೇನ್ ಮಾಡ್ಕೊಳ್ತೇವೆ. ಯಾವ ರೀತಿ ಮೊದಲು ಹಲ್ಲಿ ಇತ್ತು ಅದೇ ರೀತಿಯನ್ನು ಬಿಲ್ಡಪ್ ಮಾಡ್ತೇವೆ. ಸೊ ರೂಟ್ ಕೆನಲ್ ಇಸ್ ಮಸ್ಟ್ ಅಂತ ಹೇಳ್ತೀವಿ. ಅದು ರೂಟ್ ಕೆನಲ್ ಅಂದರೆ ಇದ್ದಂಥದ್ದೆಲ್ಲ ತೆಗೆದು ಡೆಡ್. ಹೌದು. ಈಗ ರೂಟ್ ಕೆನಲ್ ಅಂತೇಳಿ ನಾನು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟೆ. ಹಲ್ಲಿ ಎಲ್ಲ ಹಲ್ಲಲ್ಲಿ ಪಸ್ ಆಗಬೇಕಂತೇನಿಲ್ಲ. ಆ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಆ ಇನ್ಫೆಕ್ಷನ್ ಹಲ್ಲಿನ ನರಗಳಿಗೆ ಹೋದಾಗ ಆ ನರವನ್ನು ತೆಗಿತೇವೆ. ಹಲ್ಲಿನ ನರ ಅಂತೆ ಹಲ್ಲಿನ ಒಳಭಾಗದ ಬೇರಿನ ಒಳಗೆ ಯಾವ ರೀತಿ ನರ ಬಂದಿರ್ತಾರೆ ಅದನ್ನು ತೆಗೆದು ಆ ಭಾಗವನ್ನು ಕ್ಲೀನ್ ಮಾಡುವಂಥದ್ದು. ಆ ಭಾಗನ ಕ್ಲೀನ್ ಮಾಡಲಿಕ್ಕೆ ನಾನು ಹೇಳಿದೆ ನಾವು ಲೇಸರ್ ಉಪಯೋಗ ಮಾಡ್ಬೋದು. ಅಂದರೆ ಲೇಸರ್ ರೀಚ್ ಇಸ್ ಬೆಟರ್. ಈಗ ಹಲ್ಲಿನ ಲೇಸರ್ ಲೈಟಿಂದ ಇರುವಾಗ ಅದು ಎಲ್ಲೆಲ್ಲಿ ಮೈಕ್ರೋ ಆರ್ಗ್ಯಾನ್ಗಳು ಈ ಎಲ್ಲಿ ಅಡಗಿ ಕೂತಿರ್ತವೆ ಅದನ್ನೆಲ್ಲ ಕೊಂದು ಬಿಡ್ತೇವೆ. ಇಟ್ ಗೋಸ್ ಡೀಪರ್ ಇನ್ ಟು ದ ಟಿಶ್ಯೂಸ್. ಆಗ ನಮಗೆ ಒಳ್ಳೆಯ ರೀತಿ ಕ್ಲೀನ್ ಮಾಡಿ ಸಾಧ್ಯ ಉಂಟು. ಅಂತ ನಾವು ಮಾಡಿದಾಗ
ಆ ಹಲ್ಲು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಜಾಸ್ತಿ ಬಾಳಿಕೆ ಬರ್ತದೆ. ಓಕೆ ಡಾಕ್ಟರ್, ಥ್ಯಾಂಕ್ಸ್. ಡಾಕ್ಟರ್, ಈಗ ಜನರಲ್ ಆಗಿ ಎಲ್ಲಿಗೂ ಕಾಡುವಂಥ ಸಮಸ್ಯೆ ಅಂದರೆ ಹಲ್ಲಿನ ಕಲರ್ ಚೇಂಜ್ ಆಗುವಂಥದ್ದು, ಹೆಚ್ಚಾಗಿ ಯೆಲ್ಲೋಯಿಶ್ ಅಥವಾ ಹಳದಿ ಬಣ್ಣಕ್ಕೆ ಟರ್ನ್ ಆಗುವಂಥದ್ದು. ಇದನ್ನು ಮತ್ತೆ ನಾರ್ಮಲ್ ಆಗಿ ತರಲಿಕ್ಕಾಗುತ್ತೆ ಅಂದರೆ ಮತ್ತೆ ನಾರ್ಮಲ್ ಕಲರಿಗೆ ವೈಟ್? ಖಂಡಿತವಾಗಿ ಇದೆಲ್ಲ ನಾರ್ಮಲ್ ಕಲರಿಗೆ ತರ್ಬೋದು. ಯಾಕಂದರೆ ಇದು ಫಸ್ಟ್ ನಾವು ನೋಡಬೇಕಿದ್ದು ಪ್ರೈಮರಿ ಕಾಸ್ ಯಾವುದು, ಇದು ಯಾಕೆ ಈ ಥರ ಕಲರ್ ಡಿಸ್ಕಲರೇಷನ್ ಆಗಿದೆ ಅಂತ ನೋಡಬೇಕು. ಅದಕ್ಕೆ ಕೆಲವು ರೀಸನ್ಸ್ ಉಂಟು, ಎಲ್ಲ ಹೇಳಲಿಕ್ಕೆ ಈಗ ಅಷ್ಟು ಟೈಮ್ ಇಲ್ಲ ನಮಗೆ. ಆದರೂ ನಾರ್ಮಲ್ ಆಗಿ ನಮಗೆ ಬರುವ ಪ್ರಾಬ್ಲಮ್ ಏನಂದರೆ ಸಣ್ಣ ಪ್ರಾಯದಲ್ಲಿ ಕೆಲವರಿಗೆ ಇಲ್ಲಿ ಬರೋ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬರೋ ಪ್ರಾಬ್ಲಮ್ ಏನು, ಸಣ್ಣ ಪ್ರಾಯದಲ್ಲಿ ಬಿದ್ದು ಏಟಾಗಿ ಟ್ರಾಮಾ ಅಂತ ಹೇಳ್ತೀವಿ, ಅದರೊಳಗಿದ್ದು ನರ ಕೆಟ್ಟೋಗಿ ಮತ್ತು ಕಪ್ಪಾಗಿ ಹಾಗೆ ನೀವು ನಮಗೆ ಬರುವಾಗ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ಆ ಡಿಸ್ಕಲರೇಷನನ್ನು ನಾವು ನಾನ್ ವೈಟಲ್ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಅದರೊಳಗೆ ನಾವು ಒಂದು ಮದ್ದು ಹಾಕಿ ರೂಟ್ ಕೆನಾಲ್ ಮಾಡಿದ ಮೇಲೆ ಮದ್ದು ಹಾಕಿ ಅದು ಕಲರನ್ನು ಚೇಂಜ್ ಮಾಡಿ ನಾರ್ಮಲ್ ಕಲರಿಗೆ ತರ್ಬೋದು. ಬ್ಲೀಚಿಂಗ್ ಅಂತ ಹೇಳ್ತೀವಿ, ನಾವು ಫೇಶಿಯಲ್ ಬ್ಲೀಚ್ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರನೇ. ಆದರೆ ಅದು ಟೆಂಪ್ರರಿ ಬ್ಲೀಚ್ ಅಂದರೆ ಪುನಃ ರಿಪೀಟ್ ಮಾಡಬೇಕಾಗ್ಬೋದು, ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳು ಇಲ್ಲಾಂದರೆ 8 ತಿಂಗಳೊಳಗೆ. ಆದರೂ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಅದಕ್ಕೆ ಸಹ ಕ್ರೌನ್ ಹಾಕುವಾಗ ನಾವು ಸೇಮ್ ಕಲರ್ಲಿ ಹಾಕ್ಬೋದು. ಆದರೆ ಇನ್ನೊಂದು ವಿಷಯ ಅಂದರೆ ಕೆಲವರಿಗೆ ಹಲ್ಲಿನ ಕಲರ್ ಅವರಿಗೆ ಇಷ್ಟ ಆಗೋದಿಲ್ಲ. ಅಂದರೆ ಅವರು ಹೇಳ್ತಾರೆ ನನ್ನ ಟೂತ್ ಅಂದರೆ ಸ್ವಲ್ಪ ಡಿಸ್ಕಲರ್ಡ್, ಸ್ವಲ್ಪ ಯೆಲ್ಲೋಯಿಶ್ ಇದೆ, ಏನಾದರೂ ಮಾಡ್ಕೊಳ್ಳಿ ಎಸ್ಪೆಷಲಿ ಯಂಗ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅವರಿಗೆಲ್ಲ ಏನು ಮಾಡಬೇಕಂದ್ರೆ ಬ್ಲೀಚಿಂಗ್ ಅಂತ ಒಂದು ಪ್ರೊಸೀಜರಲ್ಲಿ ಇದ್ದಿದ್ದ ಕಲರನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಸ್ವಲ್ಪ ವೈಟರ್ ಮಾಡ್ಬೋದು. ಹಾಂ, ಅದು ಸಹ ಟೆಂಪ್ರರಿ. ಆದರೂ ಸಹ ವಿ ಹ್ಯಾವ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ನಮಗೆ ಏನೆಲ್ಲ ಒಳ್ಳೆ ಕೆಮಿಕಲ್ಸಲ್ಲಿ ಬ್ಲೀಚ್ ಮಾಡಿದರೆ ನಮಗೆ 1 ವರ್ಷ ತನಕ ಎಲ್ಲ ಹಾಗೆ ಇಡ್ಬೋದು. ಅಲ್ಲಿ ಒಳ್ಳೆ ಥಿಂಗ್ ಇಸ್ ಅಲ್ಲಿ ನಾವು ಸ್ವಲ್ಪ ಹ್ಯಾಬಿಟಲ್ಲಿ ಕಂಟ್ರೋಲ್ ಇಟ್ಕೊಳ್ಬೇಕು. ಕೆಲವುದೆಲ್ಲ ನಾವು ಮಾಡಲಿಕ್ಕೆ ಸ್ಮೋಕರ್ಸ್ ಅಂಥವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇಲ್ಲದ್ರೆ ನಮಗೆ ಅದು ಪ್ರಾಪರ್ ನಾವು ಮೂವಿಯೆಲ್ಲ ನೋಡೋ ಥರ ಇದ್ದ ಸ್ಮೈಲನ್ನು ನಮಗೆ ತರ್ಬೋದು, ಬ್ಲೀಚಿಂಗ್ ಎಲ್ಲ ಮಾಡಿ ಎನ್ಹ್ಯಾನ್ಸ್ ಮಾಡ್ಬೋದು. ಡೆಫಿನೆಟ್. ವರ್ಷಕ್ಕೊಮ್ಮೆ ಬ್ಲೀಚಿಂಗ್ ಮಾಡ್ತಾನೆ ಇರಬೇಕು. ಹೌದು, ಅದು ಮಾಡಿದರೆ ಬೆಟರ್. ಅಂದರೆ ನಿಮಗೆ ಅಂದರೆ ನಿಮಗೆ ಅದು ಸಾಕು, ನಿಮ್ಮ ಲೆವೆಲಿಗೆ ಎಷ್ಟು ಖುಷಿ ಆದರೆ ನೀವು ಅದೇ ಇಟ್ಕೊಳ್ಬೋದು. ಆದರೂ ನಾರ್ಮಲಿಗೆ ಅದು ನಿಮ್ಮದು ಯಾವುದು ನಾರ್ಮಲ್ ಕಲರ್ ಇತ್ತು ಅದಕ್ಕೆ ಬರ್ಬೋದು ಅದು ಪುನಃ. ನ್ಯಾಚುರಲಿ ನಾವು ಕ್ಲೀನಿಂಗ್ ಅಂದರೆ ಎಲ್ಲರೂ ಹೇಳ್ತೀವಲ್ಲ ಸ್ಕೇಲಿಂಗ್ ಆ್ಯಂಡ್ ಪಾಲಿಷಿಂಗ್ ಅಂತ ನಾವು ಹೇಳ್ತೀವಿ, ಅದು ಮಾಡಿದರೆ ಸಾಕು ಒಬ್ಬರಿಗೆ ಬಿಳಿ ಕಲರ್ ಆಗಲಿ. ಆದರೂ ಸಹ ಅದು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಬ್ಲೀಚಿಂಗ್ ಮಾಡೋದು ಬೆಟರ್. ಅದು ಸಹ ಇದೇ ಡಿಪಾರ್ಟ್ಮೆಂಟಲ್ಲಿ ಮಾಡುವುದು. ಈಗ ಕೆಲವೊಮ್ಮೆ ಸರ್ಜರಿ ಸಜೆಸ್ಟ್ ಮಾಡ್ತಾರೆ, ಯಾವ ಟೈಮಲ್ಲಿ ನೀವು ಸರ್ಜರಿನ ಅಡ್ವೈಸ್ ಮಾಡ್ತೀರಾ? ಅದು ನಾವು ರೂಟ್ ಕೆನಾಲ್ ಮಾಡೋದಂದರೆ ಈ ಹಲ್ಲಿದ್ದು ಹುಳುಕಾಗಿ ಅದರೊಳಗೆ ಇನ್ಫೆಕ್ಷನ್ ಆಗಿ ಕಿವಾಗಿ ಅದರ ಅಡಿಯಲ್ಲಿ ಇರುವ ಇನ್ಫೆಕ್ಷನ್ ತೆಗಿಲಿಕ್ಕೆಲ್ಲ ರೂಟ್ ಕೆನಾಲ್ ಮಾಡಿ ನಾವು ಕಾಸ್ ಅಷ್ಟೇ ರಿಮೂವ್ ಮಾಡೋದು ರೂಟ್ ಕೆನಾಲ್ ಮಾಡಿದರೆ. ಆದರೂ ತನ್ನಷ್ಟಕ್ಕೆ ಗುಣ ಆಗಬೇಕು, ಅದು ನಮ್ಮ ಬಾಡಿಯನ್ನೇ ಹೀಲ್ ಮಾಡಬೇಕು. ಅದು ಆಗೋದಿಲ್ಲ ಆದರೆ ನಾವು ಕಾಯ್ತೀವಿ ಒಂದು 3 months to 6 months. ಕಾದ ಮೇಲೆ ಸಹ ಅದು ನಿಮಗೆ ಕಮ್ಮಿ ಆಗಲಿಲ್ಲ, ಇನ್ಫೆಕ್ಷನ್ ಪುನಃ ರಿಪೀಟ್ ಆಗಿದೆ ಅದರ ಅಡಿಯಲ್ಲಿ, ಇದು ಡೆಫಿನೆಟ್ ನಾವು ಸರ್ಜರಿ ಸಜೆಸ್ಟ್ ಮಾಡ್ತೀವಿ. ಸರ್ಜರಿ ಅಂದರೆ ದೊಡ್ಡ ಸರ್ಜರಿ ಏನಲ್ಲ, ಜಸ್ಟ್ ಆ ನಿಜವನ್ನು ಸ್ವಲ್ಪ ಆಚೆ ಮಾಡಿ, ಅಂದರೆ ಫ್ಲ್ಯಾಪ್ ಅಂತ ಹೇಳ್ತೀವಿ, ಓಪನ್ ಮಾಡಿ ಅದರೊಳಗಿದ್ದು ಆ ಪಸ್ಸೆಲ್ಲ ತೆಗೆದು ನಾವು ಕ್ಲೋಸ್ ಮಾಡ್ತೀವಿ. ಜಸ್ಟ್ ಆ್ಯಸ್ ಯೂಶಲ್ ನಿಮಗೆ ಒಂದು ಹಲ್ಲು ತೆಗಿಯೋ ಥರನೇ 2 ದಿವಸ ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಬೋದು, ಏನು ನಿಮಗೇನು ಅಷ್ಟೇನು ತೊಂದರೆ ಇಲ್ಲ. ಹಾಂ, ಆದರೂ ದೊಡ್ಡ ಸರ್ಜರೀಸ್ ಎಲ್ಲ ಮಾಡಬೇಕಾಗ್ಬೋದು. ಅದು ಈ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನಾವು ಬೇರೆ ಸರ್ಜರಿ ಡಿಪಾರ್ಟ್ಮೆಂಟಲ್ಲೇ ಮಾಡೋದು. ಅದು ರೂಟ್ ಕೆನಾಲ್ ಮಾಡಿದ ಹಲ್ಲು ಒಂದು 80 to 90% ಸರ್ಜರಿ ಇಲ್ಲದೆ ನಾವು ಉಳಿಸ್ಬೋದು. ಅದೇ ನಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಅಬ್ಜೆಕ್ಟಿವ್ ಅಂತೇಳಿ. ಡಾಕ್ಟರ್, ಇದೀಗ ಲೇಸರ್ ಟ್ರೀಟ್ಮೆಂಟ್ ಆಗ್ತಿರೋದಾ? ಲೇಸರ್ ಟ್ರೀಟ್ಮೆಂಟ್ ಆಗ್ತಿದೆ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ಇದು ಪ್ರೊಸೀಜರ್ ಹೇಗೆ ಡಾಕ್ಟರ್? ಈಗ ಲೇಸರ್ ದಂತವಿಜ್ಞಾನದಲ್ಲಿ ಲೇಸರಿಗೆ ಭಾಳ ಉಪಯೋಗ ಇದೆ. ಈಗ ನಮ್ಮ ಸ್ಪೆಷಾಲಿಟಿಯಲ್ಲಿ ರೆಸ್ಟೋರೇಟಿವ್ ಡೆಂಟಿಸ್ಟ್ ಮತ್ತು ಎಂಡೋಡಾಂಟಿಕ್ಸಲ್ಲಿ ನಾವು 2 ವಿಧದ ಲೇಸರ್ ಯೂಸ್ ಮಾಡ್ತೇವೆ. ಒಂದು ಸಾಫ್ಟ್ ಟಿಶ್ಯೂ ಲೇಸರ್ ಅಂದರೆ ಒಸಡು ಮೇಲೆ ಉಪಯೋಗ ಮಾಡುವಂಥದ್ದು. ಎರಡನೇದು ಹಾರ್ಡ್ ಟಿಶ್ಯೂ ಲೇಸರ್ ಅಂತ ಹೇಳ್ತೀವಿ, ಅದು ಹಲ್ಲಿನ ಮೇಲೆ ಉಪಯೋಗ ಮಾಡಿ. ಈಗ ಹಲ್ಲಿನ ದಂತ ಕುಳಿ ಏನಿರ್ತದೆ ಅದನ್ನು ಫಿಲ್ ಮಾಡಲಿಕ್ಕೆ, ತುಂಬಿಸಲಿಕ್ಕೆ, ಆಗ ಆ ಕುಳಿಯನ್ನು ಕ್ಲೀನ್ ಮಾಡಬೇಕಾಗ್ತದೆ. ಅದಕ್ಕೆ ಸಹ ಲೇಸರ್ ಉಪಯೋಗ ಮಾಡ್ತೀವಿ ನಾವು. ಓಕೆ, ಸೊ ಇದು ಸ್ವಲ್ಪ ಅಡ್ವಾನ್ಸ್ ಟೆಕ್ನಿಕ್. ಇದು ಅಡ್ವಾನ್ಸ್ ಟೆಕ್ನಿಕ್ ಈಗ. ಹೌದು. ಸೊ ಇದೀಗ ಸ್ಟಾರ್ಟಿಂಗಲ್ಲೇ ಈಗ ಲೇಸರ್ ಟ್ರೀಟ್ಮೆಂಟ್ ಆಗಿ ಅದೇ ದಿವಸ ಕಂಪ್ಲೀಟ್ ಆಗುತ್ತೆ ಟ್ರೀಟ್ಮೆಂಟ್? ಹೌದು. ಈಗ ಲೇಸರ್ ಆದರೆ ಈ ಹಾರ್ಡ್ ಟಿಶ್ಯೂ ಲೇಸರ್ ನಾನು ಏನು ಹೇಳಿದ್ನ ಅದು ಜಾಸ್ತಿ ಭಾಳ ಉಪಯೋಗ ಬಂದಿಲ್ಲ. ಯಾಕಂದರೆ ಒಂದು ಅದರ ಕಾಸ್ಟ್ ಭಾಳ ಜಾಸ್ತಿ ಇದೆ, ಒಂದು. ಎರಡನೇದಾಗಿ ಸಮಯ ಜಾಸ್ತಿ ತಗೊಳ್ತದ್ದು. ನಾವು ಡ್ರಿಲ್ ಅಥವಾ ನಾವು ಬರ್ ಏನು ಯೂಸ್ ಮಾಡ್ತೀವೋ ಹಲ್ಲು ಕುಳಿಯನ್ನು ಕ್ಲೀನ್ ಮಾಡಿ ತುಂಬಿಸುವಂಥ ಅದು ಭಾಳ ಬೇಗ ಆಗುವಂಥ ಪ್ರೊಸೀಜರ್. ಇದರಲ್ಲಿ ಇದು ಅಡ್ವಾನ್ಸ್ ಪ್ರೊಸೀಜರ್, ಪೇಷಂಟ್ಗೆ ನೋವು ಕಮ್ಮಿ, ಅದೇ ಪ್ರೊಸೀಜರ್ ಸ್ವಲ್ಪ ಲಾಂಗ್, ಅದಕ್ಕೆ ಅದಷ್ಟು ಉಪಯೋಗ ಬಂದಿಲ್ಲ. ಅದೇ ಸಾಫ್ಟ್ ಟಿಶ್ಯೂ ಲೇಸರ್ ಈಗ ಪೇಷಂಟ್ ಇವರು ಮಾಡ್ತಿರುವಂಥದ್ದು ನಾವು ಸಾಫ್ಟ್ ಟಿಶ್ಯೂ ಲೇಸರ್. ಓಕೆ, ಅದರಲ್ಲಿ ಈಗ ಸಪೋಸ್ ಈಗ ಹಲ್ಲಿನ ಒಸಡುಗಳು ಕೆಲವೊಮ್ಮೆ ಏನಾಗ್ತವೆ, ಒಸಡುಗಳು ಬೆಳೆದುಕೊಂಡು ಹಲ್ಲಿನ ಮೇಲೆ ಬಂದಿರ್ತವೆ.
ಆಗ ನಾವು ಅಂಥ ಹಲ್ಲನ್ನು ತುಂಬಿಸುವಾಗ ಅದರ ಮೇಲೆ ಒಸಡಿನ ಮೇಲೆ ನಾವು ಹಲ್ಲನ್ನು ತುಂಬಿಸಿದರೆ ಆ ತುಂಬಿಸಿದ ಫಿಲ್ಲಿಂಗ್ ನಿಲ್ಲುವುದಿಲ್ಲ, ಬೇಗ ಹೊರಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಆ ಒಸಡನ್ನು ಎಷ್ಟು ಬೆಳ್ಕೊಂಡಿದೆ ಅದನ್ನು ಕಿತ್ತು ತೆಗಿಬೇಕಾಗ್ತದೆ ಅಥವಾ ಟ್ರಿಮ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಲೇಸರ್ ಉಪಯೋಗ ಮಾಡ್ತೀವಿ. ಈಗ ಅವಳು ಮಾಡಿದ್ರು ಈ ಡಾಕ್ಟರ್ ಮಾಡುವಂಥ ಪ್ರೊಸೀಜರ್ನ ಅದೇ. ಈಗ ಅಲ್ಲಿ ಇಲ್ಲ ಕಾಸ್ಟ್ಲಿ ಏನಿಲ್ಲ, ಸಣ್ಣ ಪ್ರೊಸೀಜರ್ ಅದು. ನಾವು ಲೇಸರು ಅಂದರೆ ಇಟ್ಸ್ ಅಡ್ವಾನ್ಸ್ ಟೆಕ್ನಿಕ್, ಅದು ಪ್ರೊಸೀಜರ್ ಸಣ್ಣದು. ಇದರಲ್ಲಿ ಅದೊಂದು 15 ನಿಮಿಷದಲ್ಲಿ ಬೆಳೆದುಕೊಳ್ಳುವಂಥ ನಾವು ಗಮ್ ಅಥವಾ ಒಸಡನ್ನು ಟ್ರಿಮ್ ಮಾಡಿ ಬಿಡ್ತಾರೆ. ಮತ್ತು ಹೌದು, ಅದು ಮತ್ತು ಇಟ್ಸ್ ಬ್ಲಡ್ಲೆಸ್ ಫೀಲ್ಡ್. ಅಡ್ವಾಂಟೇಜ್ ಲೇಸರ್ಲಿ ಏನಾಗ್ತದೆ, ನಾವು ಅದನ್ನು ಮೊದಲು ನಾವು ಇದರಲ್ಲಿ ಸೀಸರಲ್ಲಿ ಅಥವಾ ಬ್ಲೇಡಲ್ಲಿ ಕಟ್ ಮಾಡ್ತಿದ್ವಿ. ಆಗ ಬ್ಲೇಡಲ್ಲಿ ಕಟ್ ಮಾಡಿದಾಗ ಏನಾದರೆ ಅದು ಬ್ಲೀಡ್ ಆಗ್ತದೆ, ರಕ್ತ ಜಾಸ್ತಿ ಬರ್ತದೆ. ಲೇಸರಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ರಕ್ತ ಬರೋದು, ಯಾಕೆಂದರೆ ರಕ್ತವನ್ನು ಅದು ನಿಲ್ಲಿಸುವಂಥ ಪ್ರಕ್ರಿಯೆ ಲೇಸರೇ ಮಾಡಿಕೊಂಡು ಬಿಡ್ತದೆ. ಕೊಯಾಗುಲೇಷನ್ ಅಂತ ಹೇಳ್ತೀವಿ. ಅದು ನಾವು ಲೇಸರ್ ಕಟ್ ಮಾಡಿದಾಗ ಆ ಟಿಶ್ಯೂ ಕಟ್ ಮಾಡಿ ಹೊರಗೆ ಬರ್ತದೆ, ಆ ಬ್ಲೀಡಿಂಗ್ ಪ್ರೊಸೆಸ್ನ ಅದು ನಿಲ್ಲಿಸಿಬಿಡ್ತದೆ, ಅದೇ ಕೊಯಾಗುಲೇಟ್ ಮಾಡಿಬಿಡ್ತದೆ. ಸೊ ದರ್ ಆರ್ 2 ಅಡ್ವಾಂಟೇಜಸ್. ಸೊ ಡಾಕ್ಟರ್, ಇಲ್ಲಿವರೆಗೆ ಈಗ ರೂಟ್ ಕೆನಲ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ. ಯಾವಾಗಲೂ ಡಾಕ್ಟರ್ಸ್ ಹಸನ್ಮುಖಿ ಆಗಿದ್ರೆ ಪೇಷಂಟ್ಸ್ಗೆ ಕಂಫರ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಹಸನ್ಮುಖಿಯಾಗಿ ನಮಗೆ ಉತ್ತರ ಕೊಟ್ರಿ, ಮಾಹಿತಿ ಕೊಟ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದ ಡಾಕ್ಟರ್. ನೀವು ಕೇಳಿದ ಮಾಹಿತಿಗಳಿಂದ ಜನರಿಗೆ ಉಪಯೋಗ ಆಗ್ತದೆ ನಾನು ತಿಳ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಡಾಕ್ಟರ್, ಧನ್ಯವಾದ ಅಂತ ಹೇಳಿ. ಡಾಕ್ಟರ್, ಈ ಸ್ಮೈಲ್ ಡಿಸೈನಿಂಗ್ ಅಂದರೆ ಏನು ಡಾಕ್ಟರ್? ಸ್ಮೈಲ್ ಡಿಸೈನಿಂಗ್ ಅಂದರೆ ಯಾರಾದರೂ ನಮ್ಮ ಹತ್ರ ಬಂದು, ಒಂದು ಪೇಷಂಟ್ ಬಂದು ನಮ್ಮ ಹತ್ರ ಹೇಳ್ತಾರೆ, ನನ್ನ ಸ್ಮೈಲ್ ನನಗೆ ಅಷ್ಟು ಖುಷಿ ಆಗೋದಿಲ್ಲ ಡಾಕ್ಟರ್, ಏನಾದರೂ ಮಾಡ್ಬೋದಾ, ಎನ್ಹ್ಯಾನ್ಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ನಾವು ಅವರಿಗೆ ಆಪ್ಷನ್ ಕೊಡ್ತೀವಿ, ಈ ಥರ ಎಲ್ಲ ಮಾಡ್ಬೋದು ಅಂತ. ಒಂದು ಮಾಡಲಲ್ಲಿ ಮಾಡಿ ತೋರಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ಈ ಥರ ಇರುತ್ತೆ ಅಂತ ಹೇಳೋದು ಒಂದು ಥರ. ಈಗ ಸ್ವಲ್ಪ ಡಿಜಿಟಲ್ ಸ್ಮೈಲ್ ಡಿಸೈನಿಂಗ್ ಅಂತ ಹೇಳಿ ಅಡ್ವಾನ್ಸ್ಡ್ ಮೆಥಡ್ಸ್ ಬಂದಿದೆ, ವೇರ್ ನಿಮ್ಮ ಫೋಟೋಗ್ರಾಫನ್ನು ನಾವು ಆ ಕಂಪ್ಯೂಟ್ರಿಗೆ ಹಾಕಿ ನಿಮ್ಮ ಸ್ಮೈಲನ್ನು ಕರೆಕ್ಟಾಗಿ ಡಿಸೈನ್ ಮಾಡಿ, ಅದಕ್ಕೆ ಏನೆಲ್ಲ ವ್ಯವಸ್ಥೆ ಇದ್ದೀವಿ, ಮೆಷರ್ಮೆಂಟ್ ಅದು ಇದಲ್ಲ, ಅದು ನಾವು ಮಾಡಿ ನಿಮಗೆ ಎಲ್ಲ ಮಾಡಿದ ಮೇಲೆ ನಿಮಗೆ ಈ ಥರ ಮಾಡಿದರೆ ಹೇಗೆ ಇರ್ಬೋದು ಅಂತ ತೋರಿಸ್ತೀವಿ. ಅದು ತೋರಿಸಿದ ಮೇಲೆ ನಿಮಗೆ ಖುಷಿ ಆದಮೇಲೆ ಅದರದ್ದು ಪ್ರೋಟೋಟೈಪ್ ಅದೇ ಥರದೊಂದು ಮಾಡಿ ನಿಮಗೆ ಟೆಂಪ್ರರಿಯಾಗಿ ಅದರ ಮೇಲೆ ಇಟ್ಟು ತೋರಿಸಿ, ನಿಮಗೆ ಅದು ಖುಷಿ ಆದರೆ ಆ ಕನ್ನಡಿಯಲ್ಲಿ ತೋರಿಸಿ ಹೇಗೆ ಇದು ಎಲ್ಲೆಲ್ಲ ಯಾವುದೆಲ್ಲ ಮಾಡಿಫಿಕೇಷನ್ ಮಾಡಬೇಕು ನಿಮಗೆ ಖುಷಿ ಆಗಿದ್ದ ಸ್ಟೈಲ್ ಅದಕ್ಕೆ ಡಿಸೈನ್ ಮಾಡಿ ನಿಮಗೆ ಎನ್ಹ್ಯಾನ್ಸ್ ಮಾಡಿ ಕೊಡೋದಕ್ಕೆ ಸ್ಮೈಲ್ ಡಿಸೈನಿಂಗ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ತುಂಬ ಪ್ರೊಸೀಜರ್ಸ್ ಉಂಟು, ಆದರೆ ವಿ ಕ್ಯಾನ್ ರಿಯಲಿ ಮೇಕ್ ಓವರ್ ಎ ಪರ್ಸನ್, ಅಷ್ಟು ಒಳ್ಳೆ ಟೆಕ್ನಿಕ್ಸ್ ಉಂಟು ಈಗ. ಸೊ ಸ್ಮೈಲ್ ಚೇಂಜ್ ಆದ ನಂತರ ಹೆಂಗಾಗುತ್ತೆ ಅಂತ ನೋಡಿಯೇ ಚೇಂಜ್ ಮಾಡೋದು. ಅದೇ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಆ ಥರ ಮಾಡ್ಬೋದು. ಓಕೆ, ಹಾಗಾದರೆ ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತಾರೆ. ಹೌದು, ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂದರೆ ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂದರೆ ಇದೇ ಥರ. ಕೆಲವರಿಗೆ ಅದು ಫ್ರಂಟ್ ಇದು ಒಂದು ಸ್ಮೈಲ್ ಇದು ಪ್ರಾಬ್ಲಮ್ ಇರ್ಬೋದು, ಅದು ನೀವು ಯಾವಾಗಲೂ ನಮ್ಮ ಹತ್ರ ಬರೋದು ಅದಕ್ಕೆ. ಆದರೆ ನಾವು ನೋಡುವಾಗ ಅದರಲ್ಲಿ ನಿಮಗೆ ದವಡೆ ಹಲ್ಲಿಯಲ್ಲಿ ತುಂಬ ಪ್ರಾಬ್ಲಮ್ ಇರ್ಬೋದು. ನಾವು ನೋಡುವಾಗ ನಿಮ್ಮ ಫ್ರೆಂಡಿದ ಹಲ್ಲು ನಿಮಗೆ ಕಾಣಲಿಕ್ಕೆ ಚೆಂದ ಇರಬೇಕು, ಹೌದು, ಆದರೆ ನಮಗೆ ಫಂಕ್ಷನ್ ಮುಖ್ಯ. ಅದಕ್ಕೆ ನಾವು ಫಂಕ್ಷನ್ ಮುಖ್ಯ ಸರಿಯಾಗಿ ಇರಲಿಕ್ಕೆ ಹಲ್ಲು ಕರೆಕ್ಟ್ ಎಲ್ಲ ಒಕ್ಲೂಷನ್ ಅಂತ ಹೇಳ್ತೀವಿ, ಮೇಲಿದ್ದು ಕೆಳಗಿದ್ದು ಕರೆಕ್ಟ್ ಒಕ್ಲೂಡ್ ಅಂದರೆ ಅವರು ಬಂದು ಮೀಟ್ ಆಗಬೇಕು ಕರೆಕ್ಟಾಗಿ. ಇಲ್ಲಾದರೆ ನಾವು ಜಿಗಿಯುವಾಗ ಸರಿಯಾಗಿ ಕರೆಕ್ಟ್ ಗ್ರೈಂಡಿಂಗ್ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ನಿಮ್ಮ ಬೈಟೆಲ್ಲ ಸರಿ ಮಾಡಲಿಕ್ಕೆ ಹೇಗೆ ಕರೆಕ್ಟ್ ಪೊಸಿಷನಲ್ಲಿ ತರಲಿಕ್ಕೆ ಏನೆಲ್ಲ ಮಾಡಬೇಕು. ಕೆಲವರಿಗೆ ಒಂದು ಹಲ್ಲು ಇರಲಿಕ್ಕಿಲ್ಲ, ಕೆಲವುದು ಹುಳುಕಾಗಿ ಕಟ್ಟಾಗಿರ್ತದೆ, ಅದೆಲ್ಲ ಕರೆಕ್ಟಾಗಿ ಟೋಟಲಾಗಿ ಒಂದು ಪ್ಯಾಕೇಜಲ್ಲಿ ಮಾಡುವಾಗ ನಾವು ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಅದು ಮುಖ್ಯ ಯಾಕೆಂದರೆ ನಿಮ್ಮ ಓವರಾಲ್ ಮಸ್ಕ್ಯುಲೇಚರ್ ಅಂತ ಹೇಳ್ತೀವಿ, ನಮ್ಮ ಮುಖದಲ್ಲಿ ಕಾಣುವ ಮಸ್ಕ್ಯುಲೇಚರ್, ನಮ್ಮ ಸ್ಮೈಲ್ ಮತ್ತು ಫೇಸಿದು ಮಸ್ಕ್ಯುಲೇಚರಲ್ಲಿ ತುಂಬ ಕನೆಕ್ಷನ್ ಉಂಟು. ನಾವು ನಮ್ಮ ಮಸ್ಕ್ಯುಲೇಚರ್ ಚೆಂದ ಇದ್ದರೆ ಕರೆಕ್ಟಾಗಿ ಫಂಕ್ಷನ್ ಇದ್ದರೆ ಅಷ್ಟೇ ನಾವು ಚೆಂದ ಕಾಣೋದು. ಅದಕ್ಕೆ ನಮ್ಮ ಮಸ್ಕ್ಯುಲೇಚರ್ ಫಂಕ್ಷನ್ಸ್ ಕರೆಕ್ಟ್ ಮಾಡಲಿಕ್ಕೆ ಈ ಥರ ಎಲ್ಲ ನಾವು ರಿಲೇಷನ್ಶಿಪ್ ಎಲ್ಲ ಕರೆಕ್ಟ್ ಮಾಡಿ ಆ ಫಂಕ್ಷನ್ಸ್ ಎಲ್ಲ ಕರೆಕ್ಟಾಗಿ ತಂದರೆ ಅಷ್ಟೇ ನಿಮ್ಮ ಫ್ರಂಟಲ್ಲಿ ಮಾಡುವ ನಾವು ಮಾಡಿದ ಹಲ್ಲು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇಲ್ಲಾದರೆ ಅದು ಕೆಲವೊಮ್ಮೆ ಚಿಪ್ಪಾಗಿ ಕಟ್ಟಾಗಿ ಹಾಗೆಲ್ಲ ಹೋಗುತ್ತೆ. ಸೊ ಎಲ್ಲ ಓವರಾಲ್ ಈ ಥರ ಮಾಡುವಾಗ ನಾವು ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಯಾರಿಗೆ ಮಾಡಬೇಕಾಗುತ್ತೆ ಫುಲ್ ಮೌತ್ ರಿಹ್ಯಾಬಿಲಿಟೇಷನ್? ಅದು ಡಿಪೆಂಡಿಂಗ್ ಆನ್ ಸ್ಟೇಜ್. ಅಂದರೆ ಕೆಲವರು ನಮಗೆ ಏರ್ಲಿ ಸ್ಟೇಜಸಲ್ಲಿ ಬರ್ತಾರೆ, 1-2 ಹಲ್ಲೆಲ್ಲ ಹೋಗಿ ಆ ಥರ ಅಲ್ಲ. ಸೊ ಈಗ ಈ ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂದರೆ ಇದೊಂದು ಡಿಪಾರ್ಟ್ಮೆಂಟ್ ಅಷ್ಟೇ ಮಾಡುವ ಕೆಲಸ ಅಲ್ಲ, ಅದರಲ್ಲಿ 3-4 ಡಿಪಾರ್ಟ್ಮೆಂಟ್ ಬೇಕು. ಬೇರೆ ಸೆಟ್ ಹಾಕುವ, ಫಿಕ್ಸೆಡ್ ಹಾಕುವವರು, ಇಂಪ್ಲಾಂಟ್ ಮಾಡುವ ಡಿಪಾರ್ಟ್ಮೆಂಟು, ಮತ್ತು ಪೆರಿಯಡ್ ನಿಜದ್ದು ಅವರದೆಲ್ಲ ಹೆಲ್ಪ್ ಬೇಕು. ಇಂಟರ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಡಿಸಿಪ್ಲಿನ್ಸ್ ಕಮ್ ಟುಗೆದರ್ ಟು ಮೇಕ್ ಡಿಸೈನ್ ದ ಕಂಪ್ಲೀಟ್ ಮೌತ್, ದ್ಯಾಟ್ ಈಸ್ ಕಾಲ್ಡ್ ಫುಲ್ ಮೌತ್. ಬೇರೆ ಸೊ ಅದು ನಿಮ್ಮ ಯಾವ ಲೆವೆಲ್ ಇದೆ ಅಂತ ನಾವು ನೋಡಿಕೊಂಡು ನಾವು ಇಲ್ಲಿಂದ ಡಯಾಗ್ನೋಸ್ ಮಾಡಿ ನಾವೆಲ್ಲರೂ ಸೇರಿ ನಿಮ್ಮ ಕಂಪ್ಲೀಟ್ ಆರಲ್ ಹೆಲ್ತನ್ನು ಎನ್ಹ್ಯಾನ್ಸ್ ಮಾಡಿ ಕೊಡುವಾಗ ನಿಮಗೆ 100% ಆಗಿ ಸಕ್ಸಸ್ಫುಲ್. ಅಂದರೆ ನಾವು ಮಾಡೋದು ತುಂಬ ವಿ ಆರ್ ಥಿಂಕಿಂಗ್ ಆಫ್ ಲಾಂಗ್ ಟರ್ಮ್. ನಿಮಗೆ ಎಷ್ಟು ವರ್ಷ ಅದು ಕರೆಕ್ಟಾಗಿ
ಆ ಹಲ್ಲೆಲ್ಲ ಇದ್ದಿದ್ದ ಹಲ್ಲನ್ನು ಉಳಿಸಿ ಕರೆಕ್ಟಾಗಿ ಫಂಕ್ಷನಲ್ಲಿ ಇರಲಿಕ್ಕಾಗುತ್ತೋ ಆ ಥರ ಮಾಡಿಕೊಡ್ತೀವಿ. ಅದಕ್ಕೆ ಫುಲ್ ಮೌತ್ ರಿಹ್ಯಾಬಿಲಿಟೇಷನ್. ಸೊ ಇಲ್ಲಿವರೆಗೂ ದಂತ ಆರೋಗ್ಯದ ಬಗ್ಗೆ, ದಂತ ಸೌಂದರ್ಯದ ಬಗ್ಗೆ ಎರಡರ ಬಗ್ಗೂ ಸಂಪೂರ್ಣವಾಗಿ ವಿವರ ನೀಡಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಪ್ರತಾಪ್ MS ಹಾಗೂ ಡಾಕ್ಟರ್ K ಹರೀಶ್ ಶೆಟ್ಟಿ, ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಹಾಗೂ ಎಂಡೋಡಾಂಟಿಕ್ಸ್, ಇವರು ದಂತ ಚಿಕಿತ್ಸೆ ಬಗ್ಗೆ, ರೂಟ್ ಕೆನಲ್ ಆಗಿರಬಹುದು, ಸ್ಮೈಲ್ ಡಿಸೈನಿಂಗ್ ಆಗಿರ್ಬೋದು, ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ TV. ನಮಸ್ಕಾರ.